ನಾವಿವತ್ತು ಕುದ್ರೋಳಿಗೆ ಹೋಗ್ತಾ ಇದ್ದೀವಿ. ಎಲ್ಲ ರೆಡಿ ಆಗ್ತಾ ಇದ್ದಾರೆ. ದಸರಾದ ಸ್ಪೆಷಲ್ ಆಗಿ ಕುದ್ರೋಳಿ ದೇವಸ್ಥಾನದಲ್ಲಿ ಇವತ್ತು ಶಾರದನ ಇಟ್ಟಿದ್ದಾರೆ. ಹಾಗೆ ನೋಡ್ಲಿಕ್ಕೆ ಅಂತ ಎಲ್ಲ ಹೊರಟಿದ್ದೇವೆ. ಬನ್ನಿ ನಿಮ್ಮ ಕರ್ಕೊಂಡು ಹೋಗ್ತೇವೆ. ಅಲ್ಲಿ ಹೋಗಿ ಸಂಪೂರ್ಣವಾಗಿ ಹೇಗಿದೆ, ಯಾವ ರೀತಿ ಲೈಟಿಂಗ್ ಇದೆ ಪ್ರತಿಯೊಂದು ತೋರಿಸ್ತೀವಿ. ಊರಿಬ್ಬರು ದಿನ ಹೊರಟಂತೂ ಆಗಿಲ್ಲ. ಗಂಟೆ ನೋಡಿ, 7 ಬಂತು. ಗಂಟೆ 7 ಆಯ್ತು. ಅದು ಇಲ್ಲ ನೋಡಿ, ಅವಳು ಪ್ರಸಾದ ಆಗ್ತಾ ಇದ್ದಾಳೆ. ಆಯ್ಸೋ ಒಟ್ಟಾಯ್ತಾ? ಅದು ಅತ್ತೆ ನೋಡಿ ಕಲ್ತದ್ದು. ಬನ್ನಿ ನಾವು ಇನ್ನು ಹೊರಡುವ, ಹೋಗುವ. ಅವ್ರ ಮನೆಯೊಳಗೆಲ್ಲ ಅವರು ವಿಡಿಯೋ ಮಾಡಿದ್ರು. ಯಾರೆಲ್ಲ ಹೊರಟದು ಅಂತ ಅವ್ರು ತೋರಿಸಿಲ್ಲ. ನಾವು ಮಾತ್ರ ಹೊರಟದು. ನಮ್ಮ ಅಮ್ಮ ಅತ್ತೆ ಎಲ್ಲ ಮನೆಯಲ್ಲೇ ಇದ್ದಾರೆ. ಹಿಂದೆ ಮಕ್ಕಳಿದ್ದಾರೆ. ರಾತ್ರಿ ಅಷ್ಟು ಚೆನ್ನಾಗಿ ಕಾಣಲ್ಲ. ಮಳೆ ಬರ್ತದೇನೋ ಅಂತ ಸ್ವಲ್ಪ ಬರ್ತಾ ಉಂಟು. ಗ್ಲಾಸ್ ಅಲ್ಲಿ ಸ್ವಲ್ಪ ಸ್ವಲ್ಪ ಕಾಣ್ತದಲ್ಲ, ಮಾಡಿದೆ. ಅಷ್ಟು ಬರ್ತಾ ಉಂಟು ಅಷ್ಟೇ, ಏನ್ ಜೋರಾಗಿ ಬರ್ತಾ ಇಲ್ಲ. ಇನ್ನು ಅಲ್ಲಿ ತೋರಿಸು, ಲೈಟ್ ಎಲ್ಲ ಕ್ಲೀನ್ ಕಾಣುತ್ತಲ್ವಾ? ಇಲ್ಲಿಂದಲೇ ಬ್ಲಾಕ್ ಉಂಟಾ ಅಂತ. ಇನ್ನು ಅಲ್ಲಿಗೆ ಮುಟ್ಟುವಾಗ ನಾವು ಎಷ್ಟೊತ್ತಾಗ್ತದೆ ಏನ. ನೀವೇ ಲೇಟ್ ಮಾಡಿದೀವಿ ಇವತ್ತು. ನಾನೆಂತಕ್ಕೆ ಲೇಟ್ ಮಾಡಿದ? ಅವಳು ಹೊರಟಿದಲ್ಲ, ನಾನು ಅವರು ಮನೆಯಲ್ಲೇ ಇದ್ರು, ಹೊರಟಿಲ್ಲ. ನಾನು ಬಂದ ನಂತರ ಹೊರಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಈಗ ನಾನೇ ಲೇಟ್ ಮಾಡಿದಂತೆ ನನ್ನ ನಾದಿನಿ ಹೇಳುದು ನೋಡಿ. ನನ್ನ ನಾದಿನಿ ನಿಮ್ಗಿಂತ ನಿಮ್ ಮಗಳು ಅದು ಹೌದು, ಅದು ಒಪ್ತೇನೆ. ಚಂದ ಮಾಡಿದ್ಲು, ಅದು ಒಪ್ತೇನೆ. ನನಗೆ ಟೆನ್ಷನ್ ನಂತೂರು. ಆತಾ ನಂತೂರಲ್ಲಿ ಒಂದು ಟೆನ್ಷನ್, ಎರಡನೇದು ಒಂದು ಪಾರ್ಕಿಂಗ್. ಒಂದು ಸತ್ಯವಾಗ್ಲೂ ಹೌದು. ನೋಡ್ಬೇಕು ಹೇಗೆ ಏನು ಅಂತ. ಇಲ್ಲಿ ನೋಡಿ, ಬ್ಲಾಕ್ ಸಿಕ್ಕಿದೆ ನಮ್ಗೆ. ಒಂದು 10 ಮಿನಿಟ್ಸ್ ಆಯ್ತು ನಿಂತು 7:05 ಬಂದಿದ್ವಾ? ಸರಿ, ಹಾಗಾದ್ರೆ ರೆಡ್ ಡಿಶ್ ಬರ್ತಾ ಉಂಟು. ದೂರದು ಬೇಗ ಕಾಣ್ತದೆ, ಹತ್ತಿರದು ಗೊತ್ತೇ ಇಲ್ಲ ನನಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನಾವೀಗ ಬಂದಿರೋದು ಎಲ್ಲಿದು? PV ಸರ್ಕಲ್. ನೆಕ್ಸ್ಟ್ ಬರುವಂಥದ್ದು ನವಭಾರತ ಸರ್ಕಲ್. ಈ ದಸರಾ ಅನ್ನೋದು ಮಂಗಳೂರಿಗೆ ಒಂದು ಸ್ಪೆಷಲ್ ಆಗಿರುವಂಥದ್ದು. ಕರ್ನಾಟಕದಲ್ಲಿ 2ನೇ ಅತಿ ದೊಡ್ಡ ದಸರಾದಲ್ಲಿ. ಒಂದು ಮೈಸೂರು ಬಿಟ್ಟರೆ ನೆಕ್ಸ್ಟ್ ಇರೋದಂಥದ್ದೇ ನಮ್ಮ ಮಂಗಳೂರು. ನಮಗೆ ಹೆಮ್ಮೆ. ನಮ್ಮ ಮಂಗಳೂರು ನಮ್ಮ ಹೆಮ್ಮೆ. ನಾವು ಇಲ್ಲಿ ಹೋಗುವ, ಈ ರೋಡಲ್ಲಿ ಒಳ್ಳೆ ವ್ಯೂ ಸಿಗುತ್ತೆ ನೋಡಿ. ಆಚೆ ಸೈಡ್ ಅದು ಅಷ್ಟು ಚೆನ್ನಾಗಿ ಕ್ಲಿಯರ್ ಕಾಣ್ತಾ ಇಲ್ಲ, ಮಳೆ ಬಂದು ಹನಿಯೆಲ್ಲ ಗ್ಲಾಸ್ ಅಲ್ಲಿದೆ. ಮತ್ತೆ ಇವಳು ನನಗೆ ವಿಡಿಯೋ ಮಾಡ್ಲಿಕ್ಕೆ ಬಿಡಲ್ಲ ಬಿಡಿ. ಅವಳು ತಾಟ ಮಾಡ್ತಿದ್ದಾಳೆ. ತಾಟ ಅವಳು ಇವಾಗ್ಲೂ ವಿಡಿಯೋ ಮುಗಿಸೋದು. ಅದೇ ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನು ಸ್ವಲ್ಪ ಮುಂದಕ್ಕೆ ಹೋಗುವಾಗ ತುಂಬಾ ಲೈಟಿಂಗ್ಸ್ ಇರ್ತದೆ. ಇದು ಇಲ್ಲಿ ಒಂದು ದೇವಸ್ಥಾನ ಉಂಟು, ಅಲ್ಲಿದ್ದು ಸಹ ಸೇರಿ ಹಾಕಿದ್ದಾರೆ. ದೇವಸ್ಥಾನದ ಎಂತ ಹೆಸರು ಉಂಟು? ನಾವು ಈಗ ಆಕ್ಚುಲಿ ಇರುವಂತ ಪ್ಲೇಸ್ ಇದು ಕಾರ್ ಸ್ಟ್ರೀಟ್. ಅತ್ತಾವರ ಅಲ್ಲ ಮರ, ಅತ್ತಾವರ ಹುಲಿಯ. ಇಲ್ಲಿಗೆ ಅತ್ತಾವರ ಎಲ್ಲಿ ಅಂತಾನೆ ಗೊತ್ತಿಲ್ಲ. ಕಾರ್ ಸ್ಟ್ರೀಟ್ ಗೊತ್ತುಂಟ? ಕಾರ್ ಸ್ಟ್ರೀಟ್ ಮತ್ತೆ ಅತ್ತಾವರ ಅಂತಿ. ಅತ್ತಾವರ ಎಲ್ಲಿ, ಕಾರ್ ಸ್ಟ್ರೀಟ್ ಎಲ್ಲಿ? ನನಗೆ ಎಂತದ್ದು ಗೊತ್ತೇ ಇಲ್ಲ. ಒಳ್ಳೇದಾಯ್ತು. ಕರ್ನಾಟಕ ಬ್ಯಾಂಕ್. ಎಲ್ಲಿ ಹೋಗ್ತಾರಂತಾನೆ ಗೊತ್ತಾಗೋದಿಲ್ಲ. ಒಟ್ಟು ಹೋದ್ರೆ ಆಯ್ತು, ಎಲ್ಲಿಗೆ ಅಂತ ಗೊತ್ತಿಲ್ಲ. ಈ ಕಾರ್ ಸ್ಟ್ರೀಟ್ ಬರ್ಲಿಕ್ಕೆ ಟೆನ್ಷನ್ ಇದೆ. ಇಲ್ಲೇ ಪಾರ್ಕಿಂಗ್ ಎಲ್ಲ ಮಾಡಿಟ್ಟಿದ್ದಾರೆ. ಇಲ್ಲಿ ಮಾಮೂಲಿ ಅದು ಯಾವತ್ತು ಹೀಗೆ ಇರುತ್ತೆ. ನಾವು ನೋಡ್ಬೇಕು ಎಲ್ಲಿ ಪಾರ್ಕಿಂಗ್ ಜಾಗ. ನಮ್ಗೆ ಇಲ್ಲಿ ಸಮಸ್ಯೆ ಇದೆ, ಪಾರ್ಕಿಂಗ್ ದೊಡ್ಡ ಸಮಸ್ಯೆ. ಪಾರ್ಕಿಂಗ್ ಹೋಗಿ ಅಣ್ಣ, ಹೋಗಿ ಬೇಗ. ಹೀಗೆ ಹೋದ್ರೆ ಹೇಗೆ ಹೋಗುದು ನಾವು? ಇಲ್ಲಿ ಎಂತದ ಹುಡುಕ್ತಾ ಇದ್ದಾರೆ. ಎಂತ ಹುಡುಕ್ಲಿ? ಆಮೇಲೆ ಉಂಟು ಕಾರ್ ನಿಲ್ಸಿ ಹುಡುಕುದು. ಎಲ್ಲ ಹುಡ್ಕೋದಂತ ಪಾರ್ಕಿಂಗಿಗೆ. ಎಷ್ಟು ದೂರ ಉಂಟು ಹೋಗ್ಲಿಕ್ಕೆ? ಇಲ್ಲಿ ನಿಲ್ಸೋ ನಾವು ಅಂದೇಳಿ. ಈ ಹೆಂಗ್ಸಿರುತ್ತಲ್ಲ ಕಾರಲ್ಲಿ ಕೂತ ನಿನ್ನಂತವ್ರು, ಅವ್ರು ಹೇಳೋದು ಬೇಡ ಮುಂದೆ ಹೋಗು, ಇನ್ನು ಆಗುದಿಲ್ಲ. ಆ ಲಾಸ್ಟ್ ಕಾರ್ ಓಡಿಸೋ ಬಡಪಾಯಿ ಮತ್ತೆ ಹುಡ್ಕೋದು ಪಾರ್ಕಿಂಗ್ ಇಲ್ಲಿ ಅಂತ ಹೇಳಿ. ಏನ್ ಗೊತ್ತಾ, ಮಳೆ ಬಂದ್ರೆ ಎಲ್ಲ ಕಷ್ಟ ಅಂತ ಅಷ್ಟೇ, ಮತ್ತೇನಿಲ್ಲ. ನಡೆದ ದೇಹಕ್ಕೂ ಒಳ್ಳೇದಲ್ವಾ? ಬಾಯಲ್ಲಿ ಒಳ್ಳೇದು. ಹಾಗಾದ್ರೆ ಇಲ್ಲ ನಿಲ್ಸಣ್ಣ.
ಹಾ ನಿಲ್ಸ ಇಲ್ಲಿ ನೋಡಿ ಶುರು ಆಯ್ತು ಇಲ್ಲಿಂದ. ಬೇಡ ಇಲ್ಲಿ ದ್ವಾರ. ಬೇಡ ಬೇಡ. ಮಂಗಳೂರು ದಸರಾ ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ. ವಾವ್, ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಮಂಗಳೂರು ದಸರಾ. ಇಲ್ಲಿ ಆಚೆ ಈಚೆ ಬೋರ್ಡ್ ಹಾಕಿದ್ದಾರೆ. ಶಾರದಾ ದೇವಿದೇ ಫೋಟೋ ಇಲ್ಲ. ಅವಳಿಗೆ ಕೈ ಬಚ್ಚಿಡು. ನಾವೀಗೊಂದು ಪಾರ್ಕಿಗೆ ಅಂತ ಬಂದಿದ್ದೇವೆ, ಇನ್ನು ನೋಡ್ಬೇಕು. ಈ ಜಾಗ ಧೈರ್ಯದಲ್ಲಿ ಬಂದಿದ್ದು, ಬಟ್ ಇಲ್ಲಿ ನನಗೆ ಡೌಟ್ ಇದೆ. ಸಿಕ್ಕಿದ್ರೆ ನಮ್ಮ ಪುಣ್ಯ, ಇಲ್ಲಾಂದ್ರೆ ನಾನು ಇಲ್ಲಾಂದ್ರೆ ವಾಪಸ್ ತಗೊಂಡೋಗಿ ಅತ್ತಿಗೆ ನಡ್ಕೋಬಾರ್ದು ಅಷ್ಟೇ. ಇನ್ನು ನನಗೇನು, ನೀವು ಸಹ ನಡೆಯುದಲ್ವಾ? ನಾನೊಬ್ಳು ನಡೆಯುದು. ನಾವು ಡೈಲಿ ನಡೀತೇವೆ. ಓಹೋ ನಾನ್ ಸಹ ನಡೀತೇನೆ. ಮತ್ತೆ ನಾನು ಕುತ್ಕೊಂಡು ಹೋಗೋದು, ನಾವು ನಡೆಯುದು. ಅದೇ ಮತ್ತೆ ಯಾರು ನಿಮ್ಗೆ ಯಾರು ಹೇಳಿದ್ರು ಮಾರೆ? ಇಲ್ಲಿ ಸ್ಕೂಲ್ ಬಸ್ ಹತ್ರ ನಿಲ್ಲಿಸಿದ್ರೆ ಹೇಗೆ? ಇಲ್ಲಿ ಹೀಗೆ ಅಡ್ಡ ಇಲ್ಲ, ಇಲ್ಲೇ ನಿಲ್ಲಿಸಿದ್ರೆ ಹೇಗೆ ಅಂದು. ಇವನ್ ಸ್ವಲ್ಪ ಕಾರನ್ನು ಮುಂದೆ ಇಟ್ಟಿದ್ರೆ ಇಲ್ಲೇ ಜಾಗ ಇತ್ತಿತ್ತು ನಮ್ಗೆ. ಎಂಟ್ರಿ ಆಗುವಾಗಲೇ ಸಿಕ್ಕಿದ್ದು ನೋಡಿ. ಎದುರು ದ್ವಾರ. ನಂಗೆ ಅಷ್ಟು ಕ್ಲಿಯರ್ ಆಗಿ ವಿಡಿಯೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ನಮ್ಮ ಚಪ್ಪಲನ್ನು ಇಡುವ ಸ್ಪರ್ಧೆ. ಅಲ್ಲಿ ಹಾಕಿದ್ದಾರೆ, ಪ್ಲೀಸ್ ಡೋಂಟ್ ಕೀಪ್ ಅವರ್ ಫುಟ್ವೇರ್. ಚಪ್ಪಲಿಟ್ಟು ಒಂದು ಪೇರಿಗೆ 10 ರೂಪಾಯಿ. ಆಕ್ಚುಲಿ ಇದೊಂದು ದೊಡ್ಡ ಲೂಟಿ. ಒಂದು ಪೇರಿಗೆ 10 ರೂಪಾಯಿ. ಪರವಾಗಿಲ್ಲ, ರೇಟ್ ಮಾಡಿದ ಹೊರಗಡೆ ಹಿಡಿದು ಬಿಡ್ತಾರ. ಇಲ್ಲದಿದ್ರೆ ಇಲ್ಲಿ 400 500 ಎಲ್ಲ ಕೊಟ್ಟಿರ್ತೀವಿ, ಅದು ಸಹ ಹೋಗ್ತದೆ. ನನ್ನ ಮಗಳ ಹಾನಿ ಮುಟ್ತಾಳಂತೆ. ಏಯ್, ಲೈಟಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿನ್ನ ವಾಯ್ಸ್ ಕೇಳುದಿಲ್ಲ ಅಲ್ಲ, ಜೋರು ಮಾತಾಡಲ್ಲ ನೀನು. ಅದು ನಿಮ್ಮ ವಾಯ್ಸ್ ಕೇಳ್ತದಲ್ಲ, ಅದಕ್ಕೆ ಭಯ ಯಾಕೆ? ಸೂಪರ್ ಇಲ್ವಾ? ಇದು ನೋಡಿ ಎಂಟ್ರೆನ್ಸ್ ಅಲ್ಲಿ ಫಸ್ಟ್ ಬರುವಾಗ ನಿಮಗೆ ಸಿಗುದು. ನೀರು ಫುಲ್ ಬರ್ತದೆ ಅದರಲ್ಲಿ. ನಾವು ಹೋದಷ್ಟಲ್ಲಿ ಮೇಲೆ ಊಟ ಮಾಡಿದ್ವಲ್ಲ. ಹಾ, ಮೇಲೆ ಹೋಗಿ ಊಟಕ್ಕೆ ಹೌದು. ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ನಿಂತ್ಕೊಂಡು ಫೋಟೋ ತೆಗಿತಾರೆ. ನಾವು ಮತ್ತೆ ತೆಗಿವ, ಗೋಲ್ಡ್ ಕಲರ್ ಆಗಿ ನಾವು ಮತ್ತೆ ತೆಗಿವ. ಈಗ ಆಚೆಗೆ ಹೋಗುವ. ಫುಲ್ ಜನ ಇದ್ದಾರೆ, ರಶ್. ನಾವಿವತ್ತು ರಶ್ ಇಲ್ಲ ಅಂತ ಬಂದದ್ದು, ನೋಡಿದ್ರೆ ಇವತ್ತು ಫುಲ್ ರಶ್ ಅಲ್ಲ. ಪ್ಲಾನ್ ಎಲ್ಲ ಫ್ಲಾಪ್. ನನ್ನ ಮನೆ ಉಲಾಯ್ ಪೋಯ್. ಡೆಕೋರೇಷನ್ ನೋಡಿ. ಮಾತಾಡೋದು ನೀವು ಸಮಾಪತಿ ಜೋರಂತ ಹೇಳಿದ್ರೆ ಊರಿಗೆ ಕೇಳು. ಇಲ್ಲಿ ಎನ್ನ ಕಾತ್ಯಾಯಿನಿ. ಗಾಡಿ ಕಿನ್ನಿ ಒಟ್ಟು
ಸ್ಟೇಜ್ ಪ್ರಾಬ್ಲಮ್ ಆಗ್ತಾ ಉಂಟು, ಹಾಗೆ ಲೈವ್ ಆಗಿ ದೇವರ ದರ್ಶನ. ಎಂಥದ್ದು ಕೊಕ್ಕಡೆ ಹಾಗೆಲ್ಲ ಹೇಳ್ಬಾರ್ದು. ಇವತ್ತು ಅಲ್ಲಿ 4 ಕಡೆಯಲ್ಲಿ ನೀರು ಆನ್ ಮಾಡ್ತಾರೆ, ಅದು ತುಂಬ ಚೆನ್ನಾಗಿ ಕಾಣ್ತದೆ. ಬಟ್ ಇವತ್ತು ಈಗ ಆನ್ ಮಾಡಿಲ್ಲ, ಮಾಡಿದ್ರ ಅಂತ ಅನಿಸ್ಬೇಕು, ಗೊತ್ತಿಲ್ಲ. ಅದೇ ಅದು ಮಳೆ ಬಂದದ್ದು ಸಹ ಆಗಿರ್ಬೋದು. ನಾವು ಈಗ ನಿಶಬ್ದವಾಗಿರುವಂತ ಒಂದು ಪಾರ್ಕಿಗೆ ಬಂದಿದ್ದೇವೆ. ಯಾರಿಲ್ಲ, ಅಷ್ಟು ಜನ ಇಲ್ಲ ಇವತ್ತಿಲ್ಲ. ಇನ್ನು ನಾಡಿದ್ದೆಲ್ಲ ಬಂದರೆ ಅಂತೂ ಫುಲ್ ರಶ್ ಇರ್ತದೆ. ಇದೆಲ್ಲ ನೋಡಲಿಕ್ಕೆ ಬೆಳಿಗ್ಗೆ ಬರಬೇಕು, ತುಂಬ ಚಂದ ಕಾಣ್ತದೆ. ಆದರೆ ರಾತ್ರಿ ಲೈಟಿಂಗ್ ನೋಡಲಿಕ್ಕೆ ತುಂಬ ಚಂದ ಅಲ್ಲ. ಆ್ಯಕ್ಚುಲಿ ನಮ್ಮ ಈ ದಸರಾ ಸ್ಪೆಷಲ್ಲಿ ಲೈಟಿಂಗ್ಸ್. ಹೌದೌದು, ಲೈಟಿಂಗ್ಸ್ ನೋಡಬೇಕು ಮಂಗಳೂರಲ್ಲಿ ಅಂತಂದರೆ ದಸರಾಕ್ಕೆ ಬರಬೇಕು, ತುಂಬ ಚೆನ್ನಾಗಿರುತ್ತೆ. ಅದು ಯಾರು ನನ್ನ ಇಡೆಯಿಂದ ಓದದ್ದು? ಬೇಕಾ ಅವ ಜಿಂಕೆ ಬೇಕಾ? ಜಿಂಕೆ ಬೇಕಂತ ತಂದು ಕೊಡ್ತೀರಾ? ಹ್ಞೂ, ನಿನಗೆ ಬೇಕು ಅಂತಿದ್ರೆ ಈಗಲೇ ತಂದು ಕೊಡ್ತೇನೆ. ನೀರಲ್ಲಿ ದೇವಸ್ಥಾನದ ಪ್ರತಿಬಿಂಬ ಎಷ್ಟು ಚೆನ್ನಾಗಿ ಕಾಣ್ತದೆ. ನಾವು ಈ ಸಲನೇ ತೆಗ್ದಿಲ್ಲ, ಅಲ್ಲಿ ನಿಂತ್ಕೊಂಡು ತೆಗಿಬೇಕು, ಚಂದ ಕಾಣ್ತದೆ. ಅದು ಇವತ್ತು ಮಳೆ ಬಂದಿತ್ತಲ್ಲ, ಹಾಗೆ ನೀರೊಂಥರ ಲೈಟಿಂಗ್ ಕಮ್ಮಿ ಉಂಟು ಇಲ್ಲಿ. ಲೈಟಿಂಗ್ ಇನ್ನು ಕೊಡ್ಲಿಕ್ಕೆ ಉಂಟು. ಲೈಟಿಂಗ್ ಫುಲ್ ಕೊಟ್ಟಾಗ ಕ್ಲೀನಾಗಿ ಕಾಣುತ್ತೆ. ಇದು ಗುಹೆ. ಯಾವುದು? ಅದು ಗುಹೆ ಅಲ್ಲ, ಅದು ಮೋಟ್ರ್ ಶೆಡ್. ಸಿಂಹಾಂಬೆ ಎಬಿ ಲಯನಿಗೆ. ಮತ್ತೆ ನೀನು ಯಾವ ಏನು? ಓ, ಅಲ್ಲಿ ಟೈಗರ್. ಅವನ ದೂರದೃಷ್ಟಿ, ಹತ್ತಿರ ಬಿಡ್ತಾನೆ ದೂರ. ಅದೇ ನೋಡಿ ಇಲ್ಲಿ ಎಷ್ಟು ಚಂದ ಲೈಟ್ ಇದೆ ನೋಡಿ. ಒಳಗಿದೆಲ್ಲ ದರ್ಶನ ಆಗಿ ಈಗ ಸ್ವಲ್ಪ ಹೊರಗಡೆ ತಿರುಗಿ ಬರುವ. ಬೇಡ, ನಾವೀಗ ಪೈ ಚರ್ಮುರಿ ತಿನ್ನಲಿಕ್ಕೆ ಬಂದಿದ್ದೇವೆ. ಬಡಾಪುಡೆ, ಅಮ್ಮನಿಗೆ ಬಡಾಪುಡೆ. ಅಯ್ಯೋ ಮೋಸಕ್ಕೆ. ನಮ್ಮ ಮನೆಯವರು ಚರ್ಮುರಿ ತರಲಿಕ್ಕೆ ಹೋಗಿದ್ದಾರೆ. ನಮಗೆ ಸಾಧ್ಯವಾದಷ್ಟು ವಿಡಿಯೋ ಮಾಡಿದ್ದೇವೆ, ಜಾಸ್ತಿ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ನನ್ನ ಮಗಳು ಸ್ವಲ್ಪ ಹಠ ಮಾಡ್ತಾ ಇದ್ಲು, ಹಾಗೆ ಜಾಸ್ತಿ ವಿಡಿಯೋವನ್ನು ಮಾಡ್ಲಿಕ್ಕೆ ಆಗಲಿಲ್ಲ. ಮತ್ತು ನಮ್ಮ ಮನೆಯವರಿಗೆ ಸ್ವಲ್ಪ ತಲೆನೋವಿತ್ತು, ನಮಗೆ ಆಗೋದಿಲ್ಲ, ಹಾಗೆ ಆಗಲಿಲ್ಲ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ ಅವ್ರು ಸಬ್ಸ್ಕ್ರೈಬ್ ಆಗಿ. ಓಕೆ, ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಗುಡ್ ನೈಟ್. ಒಳ್ಳೆ ರಮ್ಮು, ಬಾಯ್. ಟಾಟಾ. ಬಾಯ್.